ಇದರಲ್ಲಿ ಹೆಚ್ಚು ಅಹಿಂಸಾತ್ಮಕವಾದಂಥ ಬಟ್ಟೆಯನ್ನು ಯಾರು ಉಪಯೋಗ ಮಾಡ್ತಾರೆ ಅವರಿಗೆ ಧರ್ಮದಲ್ಲಿ ಶ್ರೇಷ್ಠ ಸ್ಥಾನ ಸಿಗ್ತದೆ. ಮತ್ತು ಎರಡನೇದು ನಮ್ಮಲ್ಲಿ ಹೆಚ್ಚು ಆರೋಗ್ಯಪೂರ್ಣವಾದಂಥದ್ದು ಹತ್ತಿ ಬಟ್ಟೆ. ಹಾಗಾಗಿ ಮಹಾತ್ಮ ಗಾಂಧಿಯವರು ನಮ್ಮ ಎಲ್ಲ ಹಿಂದಿನ ಹಿರಿಯರು ಹತ್ತಿ ಬಟ್ಟೆಗೆ ಹೆಚ್ಚಿನ ಪ್ರಾಶಸ್ತ್ಯವನ್ನು ಕೊಡ್ತಾರೆ. ಅಂದರೆ ನಮ್ಮದಕ್ಕೆ ಕಲ್ಲರ್ ಕೊಟ್ಟಿದ್ದಾರೆ ಅಷ್ಟೇ. ಈ ಬಟ್ಟೆಯು ಕೂಡ ಮೂಲತಃವಾಗಿ ಹತ್ತಿಯಿಂದಲೇ ಪ್ರಾರಂಭ ಆಗ್ತದೆ. ಹಾಗಾಗಿ ನಾವು ವಿಶೇಷವಾಗಿ ಹೆಚ್ಚು ಮಾತಾಡದೆ, ನಮಗೆಲ್ಲ ಬಟ್ಟೆ ಒದಗಿಸಿಕೊಡುವವರು ಹರ್ಷೇಂದ್ರ ಅಂತವರು, ಹಾಗಾಗಿ ಅವರೇ ದಾನ ಕೊಟ್ಟರೆ ಸನ್ಯಾಸಿಗಳಿಗೆ ಬಟ್ಟೆ ಇರ್ತದೆ. ಹಾಗಾಗಿ ನಮ್ಮ ಎಲ್ಲ ದೇವಿಗೆ ಸೀರೆಗೆ ನಾವು ನೋಡ್ಲಿಕ್ಕೆ ಹೋದೆವು, ದಾನೆ ಸ್ವಾಮಿಲು ಮಿತ್ತು ಅಂತ. ಅದಕ್ಕೆ ನಾವು ಹರ್ಷೇಂದ್ರರಿಗೆ ಹೇಳಿದೆವು, ನಮಗೆ ಯಕ್ಷಯರಿಗೆ ದೇವಿಗೆ ಸೀರೆ ಒಪ್ಪಿಸಬೇಕಾದ್ರೆ ನಾವು ಸೆಲೆಕ್ಷನ್ ಮಾಡಬೇಕಾಗ್ತದೆ ಅಂತ. ಹಾಗಾಗಿ ಮೇಲೆ ಹೋಗಿ ಅದನ್ನು ನೋಡಿದೆವು. ತುಂಬ ಒಳ್ಳೆ ರೀತಿಯ ತರಾವರಿ ಸೀರೆಗಳನ್ನು ಇಟ್ಟಿದ್ದಾರೆ. ಆದರ್ಶವಾದಂಥ ಇಲ್ಲಿ ಮೋನಾಳ್ವರು ಇದ್ರು, ಅವರು ಕೂಡ ಯಾವಾಗಲೂ ಫ್ಯಾಷನ್ ಡಿಸೈನ್ಗೆ ಹೆಚ್ಚು ಒತ್ತು ಕೊಡುವವರು, ಬಟ್ಟೆಗಳನ್ನು ಹೆಚ್ಚು ಬದಲಿಸ್ತಾರೆ ಅವರು. ಹಾಗೆ ಅಂಥವರು ಇದ್ರೆ ನಿಮಗೆ ವ್ಯಾಪಾರ ಹೆಚ್ಚಾಗ್ಬೋದು. ಮತ್ತು ನಮ್ಮ ಶ್ರೀಪತಿ ಭಟ್ ಅಂತವರು, ಸುದರ್ಶನ್ ಅಂತವರು, ಯುವರಾಜರು ಎಲ್ಲರೂ ಇವತ್ತು ಬಂದಿದ್ದಾರೆ. ಮಂಜುಳಾ ಅಭಯಚಂದ್ರ ಜೈನರು, ಜುವಂದರ್ ಕುಮಾರರು, ಅವರು ಯಾವಾಗಲೂ ಒಂದೇ ಥರದ ಬಟ್ಟೆಯನ್ನು ಧರಿಸುವವರು. ವಿಶೇಷವಾಗಿ ನಮ್ಮ ಅರಸರು ಕುಲ್ದೀಪ್ರು ಇದ್ದಾರೆ. ಅವರು ಹೇಳಿದರು, ನಮಗೆಲ್ಲ ತಪ್ಪದ್ದೆಲ್ಲ ಬೇಡ, ಗುಜರಾತ್ ರಾಜಸ್ಥಾನದ್ದು, ನಮ್ಮ ಹವೆಗೆ ಬೇಕಾಗಿರೋದು ವೇಷ್ಟಿ ಮುಂಡು ಮಾತ್ರ ಅಂತ. ಹಾಗೆ ಅದರಲ್ಲೂ ತುಂಬ ವೆರೈಟಿಗಳಿವೆ. ನೆರೆದಿರದಂಥ ಸಭಿಕರಿಗೆಲ್ಲ, ವೇದಿಕೆಯಲ್ಲಿರುವಂತಹ ಗಣ್ಣಾತಿ ಗಣ್ಯರು, ಫಾದರು, ಎಲ್ಲರನ್ನು ಹೆಸರೆತ್ತಿ ಕರೀಬೇಕಾದ ಗೌರವಾನ್ವಿತ ವ್ಯಕ್ತಿಗಳೇ ಆಗಿದ್ದರು. ಇಲ್ಲಿ ಪ್ರಭಾತ್ ಸಿಲ್ಕ್ಸ್ನ ಈ ನೂತನ ಮಳಿಗೆ ಲೋಕಾರ್ಪಣೆಯಾಗಿ ನಮಗೆಲ್ಲರಿಗೂ ತುಂಬ ಸಂತೋಷ. ಈ ಹೊಕ್ಕಳ ಭಾಗದಲ್ಲಿ ಕಡ್ಡಾಯವಾಗಿ ಮುಚ್ಚಬೇಕು. ಅದರ ಒಂದು ಸೇವೆಯನ್ನು ಪ್ರಭಾತ್ ಇವಾಗ ಮಾಡ್ತಾ ಇದೆ. ಒಂದು ಮುಂಡನ್ನು ಹುಡುಗಿ ಮತ್ತು ಸ್ತ್ರೀಯರಿಗಾದರೆ ಮುಖ ಹಾಗೂ ಮುಂಗೈ ಇಷ್ಟು ಬಿಟ್ಟು ಬಾಕಿ ಎಲ್ಲ ಮುಚ್ಚಬೇಕಾಗುತ್ತೆ. ನಮ್ಮ ಧರ್ಮದಲ್ಲಿ ನಮಗೆಲ್ಲರಿಗೂ ಗೊತ್ತು, 5 ವಕ್ತ್ ಅಂದರೆ 5 ಟೈಮಲ್ಲಿ ನಾವು ನಮಾಜ್ ಕಡ್ಡಾಯವಾಗಿ ನಿರ್ವಾಹ ಮಾಡಬೇಕು. ಎಲ್ಲರಿಗೂ ಗೊತ್ತು. ಸ್ವಾಮೀಜಿಗಳು ಅಲ್ಲಿ ದೀಪ ಉರಿಸುವಾಗ ಸ್ವಾಮೀಜಿಗಳು ನನ್ನ ನೋಡಿ, ಸಾಯಿಬ್ರು ಗುರುಗಳು ನೀವು ದೀಪ ಉರಿಸಲಿಕ್ಕಿಲ್ವಲ್ಲ ಅಂತೇಳಿ ನಮ್ಮ ಧರ್ಮವನ್ನು ಗೌರವಿಸುತ್ತಾ ಮಂದಹಾಸ ಬೀರಿದರು. ಆ ಒಂದು ಸವಿ ನೆನಪನ್ನು ನಾನೀಗ ಸ್ಮರಿಸಿರುವಂಥ ಇನ್ನೊಬ್ಬರು ಗುರುಗಳು ರೆವರೆಂಟ್ ಫಾದರ್ ದೀಪಕ್ ನೊರೋನ್ನ ಅವರು ನಮ್ಮನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತ ಅವರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಇವತ್ತಿನ ಈ ಸುಂದರ ಕಾರ್ಯಕ್ರಮ ಪ್ರಭಾತ್ ಸಿಲ್ಕ್ ಇವರ ನೂತನ ಮಳಿಗೆಯ ಲೋಕಾರ್ಪಣೆಯ ಸಂದರ್ಭದಲ್ಲಿ ಇಲ್ಲಿ ಹಾಜರಿರುವ ಎಲ್ಲ ಆತ್ಮೀಯರೇ, ಎಲ್ಲ ಪರವಾಗಿ ಶುಭ ಹಾರೈಕೆಗಳು ಸಲ್ಲಿಸ್ತೇನೆ. ಅವರೊಂದಿಗೆ ಸದಾ ಇದು ಅವರ ಸಹಾಯ ಮಾಡಿ ಅವರಿಗೆ ಬೇಕಾದ ಶಾಂತಿ, ಸಮಾಧಾನ ಮತ್ತು ಧೈರ್ಯ ನೀಡೆಂದು ಬೇಡ್ತಾ ಇದ್ದೇನೆ. ಪ್ರತಿಯೊಬ್ಬರು ನಿಮ್ಮ ಪ್ರೀತಿ ಅನುಭವಿಸಲಿ. ಈ ಅಂಗಡಿಯಲ್ಲಿ ಕೆಲಸ ಮಾಡುವ ಪ್ರತಿಯೊಬ್ಬರನ್ನು ಆಶೀರ್ವದಿಸಿ ನೀತಿ ನಿಷ್ಠೆಯಿಂದ ಕೆಲಸ ಮಾಡುವ ಮನಸ್ಸು ಕೊಡಿ ಎಂದು ಆ ಭಗವಂತನ ನಾವು ಪ್ರಾರ್ಥಿಸ್ತೇನೆ. ಈ ಆಶೀರ್ವಾದದಿಂದ ಈ ದಿನ ನೂತನ ಮಳಿಗೆ ಸಮಾರಂಭದಲ್ಲಿ ನನ್ನನ್ನು ಆಶೀರ್ವಾದ ಕರೆದಕ್ಕೆ ತುಂಬ ಹೃದಯದಿಂದ ನಿಮ್ಮನ್ನು ಕೃತಜ್ಞತೆ ಸಲ್ಲಿಸಿ, ಈ ಸಂಸ್ಥೆಯಲ್ಲಿ ಮಾಲೀಕರಿಗೂ ಹಾಗೂ ಆಡಳಿತ ವರ್ಗಕ್ಕೂ ಮಗದೊಮ್ಮೆ ಯಶಸ್ಸನ್ನು ಆ ದೇವರು ನೀಡಲೆಂದು ಹಾರೈಸುತ್ತಾ ನನ್ನ ಚಿಕ್ಕ ಮಾತನ್ನು ಮುಗಿಸಿ ಶುಭ ಹಾರೈಸ್ತೇನೆ. ಎಲ್ಲರಿಗೂ ಶುಭವಾಗಲಿ. ಜೈ ಹಿಂದ್, ಜೈ ಕರ್ನಾಟಕ.